ರೀಚ್ ಆದ್ವಿ ಗೈಸ್ ನನ್ನ ಫ್ರೆಂಡ್ ಮನೆಗೆ. ಇವಳೊಂದು ಗಾಡಿ ಬಿಟ್ಕೊಂಡು ಬಂದ್ಲು ಹೈಸ್ಕೂಲ್ ಹೋಗುವಾಗ ಇದು ಅವಳ ಅಪ್ಪ ಮತ್ತೆ ಅಮ್ಮ. ಶುಭ ದಿನ ಎಲ್ರಿಗೂ. ಅತ್ತಿಗೆ ಮನೆಯಿಂದ ಬಂದ ಮೇಲೆ ಒಂದೆರಡು ದಿನ ವ್ಲಾಗೇ ಮಾಡಿರಲಿಲ್ಲ. ಗೊತ್ತಲ್ವಾ, ಮನೆಯಲ್ಲಿ ಅಪ್ಪ ಮತ್ತು ಇವರು ಮಾತ್ರ ಇದ್ದಿದ್ದು, ಹಾಗಾಗಿ ಎಲ್ಲ ಅಲ್ಲಲ್ಲೇ ಇತ್ತು. 2 ದಿನಕ್ಕೆ ಹೋದರು. ಮನೆಯಲ್ಲಿ ಹೆಂಗಸರಿಲ್ಲದ್ರೆ ಗೊತ್ತಲ್ವ ನಿಮಗೆ ಹೇಗಿರುತ್ತೆ ಅಂತ. ಬಟ್ ಅಪ್ಪ ಇದ್ದಿದ್ದರಿಂದ ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಕೆಲವು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು, ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಬಂದು, ಅದೇ ಕ್ಲೀನ್ ಮಾಡಲಿಕ್ಕೆ ಇತ್ತು. ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತು ನಮಗೆ ದೊಡ್ಡ ಮನೆಯಲ್ಲಿ ಅಂದರೆ ಮಾವನವರ ಮನೆಯಲ್ಲಿ ನಮ್ಮದೇ ಅಗೆಲು ಕೊಡಲಿಕ್ಕೆ ಅಂತ ದೈವಗಳಿಗೆ ಅಂದರೆ ಹರಕೆ ಹೇಳಿರ್ತೇವಲ್ಲ ಅದನ್ನು ತೀರಿಸಲಿಕ್ಕೆ ಅಂತ. ಈ ಥರ ನಮ್ಮದು 4-5 ಮನೆ ಉಂಟು. ಸೊ ಯಾರ್ದಾದ್ರೂ ಅದು ಹರಕೆದು ಅಗೆಲಿದ್ರೆ ಸಂಜೆ ಎಲ್ಲರೂ ಒಟ್ಟಿಗೆ ಸೇರಿ, ಅಂದರೆ ನಮ್ಮ ಮನೆಯಲ್ಲದು ಇವತ್ತು ಹರಕೆದು ಅಗೆಲಿದ್ರೆ ನಮ್ಮ ಮನೆಯಲ್ಲೇ ಸಾಮಾನೆಲ್ಲ ಅದಕ್ಕೆ ಫ್ರೈ ಮಾಡಿ ಅದನ್ನು ತೆಗೊಂಡೋಗಿ ಕೊಡಬೇಕು. ಆಮೇಲೆ ಸಂಜೆ ಒಂದು ಕೋಳಿ ಇರುತ್ತೆ, ಮಧ್ಯಾಹ್ನ ಇವಾಗ ನಾನು ಒಂದು ಸಾಮಾನು ಇವಾಗ ಮಧ್ಯಾಹ್ನ ಎಲ್ಲ ರೆಡಿ ಮಾಡಿ ಕೊಡ್ತೇನೆ. ಸಂಜೆದಕ್ಕೆ ನಾವೇ ಕಡ್ಕೊಂಡು ಹೋಗಬೇಕು ಮತ್ತು ಅಲ್ಲಿ ಹೋಗಿ ಸಾಂಬಾರೆಲ್ಲ ಮಾಡಲಿಕ್ಕೆ. ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾನೆ. ಎಲ್ಲ ಸಾಮಾನು ಕೊಡಬೇಕಾಗತ್ತೆ ಪ್ರತಿಯೊಂದು. ನಂದು ಈ ಕಡೆ ಕೆಲಸ ಆಗೋತ್ತಿಗೆ ನನ್ನ ಮಗಂದು ಆ ಕಡೆಯಿಂದ ಅಮ್ಮ ಅಂತ ಹೇಳಿ ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ದ. ಅವನು ಹಾಗೆ ನಾನೇನಾದರೂ ಕೆಲಸ ಮಾಡುವಾಗ ಮಿಡ್ಲಲ್ಲಿ ಬರ್ತಾನೆ. ಅವನಿಗೆ ಒಂದೊಂದು ಸಲ ಪ್ರೀತಿ ಉಕ್ಕಿ ಹರಿಲಿಕ್ಕೆ ಉಂಟು. ಆವಾಗ ಈ ಥರ ಏನಾದರೂ ಮಾತಾಡಿ ನೋಡಿ ಈ ಥರ ಹಾರ್ಟ್ ಸಿಂಬಲ್ ತೋರಿಸ್ತಾ ಇರ್ತಾನೆ. ಹೋಗ್ತಾ ಇದ್ದಾನೆ ದೊಡ್ಡ ಮನೆಗೆ. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಮತ್ತೆ ಬರಬೇಕು. ಬಟ್ಟೆ ತೊಳಿಲಿಕ್ಕೆ ಉಂಟು. ಅಮ್ಮ ಇದ್ದರು, ಅಮ್ಮನೇ ಬಟ್ಟೆ ತೊಳಿತಿದ್ರಲ್ಲ ನಿನ್ನೆದು. ಅಲ್ಲಿದ್ದು ಅತ್ತಿಗೆ ಮನೆಯಿಂದ ಬಂದಮೇಲೆ ನಿನ್ನೆ ಬಟ್ಟೆ ತೊಳೆದಿಲ್ಲ. ಅಲ್ಲಿ ಸ್ವಲ್ಪ ಉಂಟು ಬಟ್ಟೆ ಹಾಗೆ ತಗೊಂಡು ಬಂದಿದ್ದೇನೆ. ಇಲ್ಲಿಂದ ಹೋಗಿ ಬಟ್ಟೆ ತೊಳಿಬೇಕು. ಫ್ರೆಶ್ ಅಪ್ ಆಯ್ತು ಮಾರೆ. ಎಂಥ ಬಿಸಿಲು ಗೊತ್ತಾ, ಮಳೆ ಆದರೂ ಓಕೆ, ಬಿಸಿಲಲ್ಲ. ಸ್ವಲ್ಪ 5 ನಿಮಿಷ ಹೊರಗಡೆ ಬಂದರೆ ಸಾಕು. ನಾನು ಅರ್ಜೆಂಟಲ್ಲಿ ಸನ್ಸ್ಕ್ರೀನ್ ಕೂಡ ಹಾಕಲಿಲ್ಲ, ಎಂತ ಕೂಡ ಹಾಕಲಿಲ್ಲ, ಸೀದಾ ಬಂದದ್ದೇ. ಇಲ್ಲಿ ಎಷ್ಟೊತ್ತಾಗ್ತದೆ ನೋಡ್ಬೇಕಿನ್ನು. ಯಾವಾಗಲೂ ನಾನು ಹೋಗೋದಿಲ್ಲ, ಇವತ್ತು ಫೋನ್ ಮಾಡಿ ಕರೆದ್ರು, ಹಾಗಾಗಿ ಹೋಗ್ತಾ ಇರೋದು, ಬಂದು ಕಡ್ದು ಕೊಡಿ ಅಂತ. ಸೊ ಹೋಗ್ತಾ ಇರೋದು. ಮಧ್ಯಾಹ್ನ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗಿ ಒಮ್ಮೆ ಕಡ್ದು ಕೊಟ್ಟು ಬಂದೆ. ಅದಾದಮೇಲೆ ಇವಾಗ ಸಂಜೆ ಮತ್ತೆ ಹೋಗ್ತಾ ಇದ್ದೇವೆ. ಇವಾಗ ಇಲ್ಲಿಂದನೇ ಮನೆಯಿಂದನೇ ಕಡ್ದು ಮಸಾಲೆ ತಗೊಂಡು ಹೋಗಲಿಕ್ಕೆ. ಸೊ ಅದನ್ನು ತಗೊಂಡು ಹೋಗ್ತಿದ್ದೇವೆ. ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ. ನಾನು, ಹನಿ, ಕೃಷ್ಣ 3 ಜನ ಲೇಟ್. ಇವಾಗ ನಾವು ಹೋಗುವಷ್ಟೊತ್ತಿಗೆಲ್ಲ ರೆಡಿಯಾಗಿತ್ತು. ಎಲ್ಲರೂ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ. ನಾವು 4 ಮನೆಯವರು ಇದ್ದೇವೆ. 4 ಮನೆಯವರು ಕೂಡ ಬರ್ತಾರೆ ಸಂಜೆ ಅಷ್ಟೊತ್ತಿಗೆ. ಸಂಜೆ ಅಂದರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ಬೇಗ ಎಲ್ಲ ಸ್ಟಾರ್ಟ್ ಮಾಡ್ತೇವೆ, ಯಾಕಂದರೆ ನೆಕ್ಸ್ಟ್ ಡೇ ಮಕ್ಕಳಿಗೂ ಸ್ಕೂಲ್ ಇರುತ್ತೆ. ಮತ್ತು ಒಂದೊಂದು ಸಲ ಮಳೆ ಬೇರೆ, ಕರೆಂಟ್ ಕೂಡ ಎಲ್ಲ. ಹಾಗಾಗಿ ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ತೇವೆ, ಬೇಗ ಆದರೆ ಬೇಗ ಮನೆಗೆ ಹೋಗ್ಬೋದಂತ. ಈ ಥರ ಎಲ್ಲ ಅಪರೂಪಕ್ಕೊಮ್ಮೆ ಸೇರ್ತಾ ಇರ್ತೇವೆ ಇಲ್ಲೇ ದೊಡ್ಡ ಮಾವನ ಮನೆಯಲ್ಲಿ. ಅಂದರೆ ಭೂತದ್ದು ದೈವರಾಧನೆಲ್ಲ ಇಲ್ಲೇ ಮಾಡೋದು ಇವರ ಮನೆಯಲ್ಲಿ. ಅದು ಮುಂಚೆಯಿಂದನೂ ಇಲ್ಲೇ ಅಲ್ವಾ, ಹಾಗಾಗಿ ಅಲ್ಲೇ ಮಾಡ್ತೇವೆ ನಾವು. ಇವಾಗ ವೀಡಿಯೋ ಮಾಡ್ತಾ ಇರೋದು ನಮ್ಮ ಕೃಷ್ಣ ಅಣ್ಣ. ನಾನೇ ವೀಡಿಯೋ ಮಾಡ್ತೇನೆ ಅಮ್ಮ ಅಂತ ಹೇಳಿ ತಗೊಂಡಿದ್ದ, ಹಾಗಾಗಿ ಅವನೇ ಮಾಡ್ತಾ ಇದ್ದಾನೆ. ಇದು ಮಧ್ಯಾಹ್ನದ್ದು ಒಂದು ಸಲ ನಾನು ಹೇಳಿದೆ ಅಲ್ವಾ, ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಕೊಟ್ಟೆ ಅಂತ. ಸೊ ಅದು ಮಧ್ಯಾಹ್ನ ಕೋಳಿ ಬಂಟೆ ಎಲ್ಲ ಆಗಿ ಒಂದು 3 ಗಂಟೆ ಅಷ್ಟೊತ್ತಿಗೆ ಅದನ್ನು ಮಾವ ಸಾಂಬಾರೆಲ್ಲ ಮಾಡಿ ದೈವಗಳಿಗೆ ಇವಾಗ ಬಡಿಸಲಿಕ್ಕೆ. ಇದಾದಮೇಲೆ ಮತ್ತೆ ಕೂಡ ಒಂದು ಕೋಳಿ ಕುಯ್ದು ಮತ್ತು ಅದನ್ನು ಕೂಡ ಸಾಂಬಾರು ಮಾಡಿ ಆಮೇಲೆ ಊಟ ಮಾಡಿ ಮನೆಗೆ ಬರೋದು ನಾವು. ಈ ಥರ ಅಪರೂಪಕ್ಕೆ ಮೇಲೆ ಸೇರಿದಾಗ ಖುಷಿ ಕೂಡ ಆಗತ್ತೆ. ಇದೆಲ್ಲ ಆಗುವಾಗ ಮೊಬೈಲಲ್ಲಿ ಚಾರ್ಜ್ ಕೂಡ ಖಾಲಿ ಆಯಿತು. ಎಲ್ರಿಗೂ ಹೇಳಿದಿರೋ ಎಲ್ಲ ಚೆನ್ನಾಗಿರಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೇನೆ. ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಅವರಿಗೆ ರಜೆ ಸಿಕ್ಕಿರೋದಕ್ಕೆ ನಾನಿಲ್ಲಿ ಹೋಗಬೇಕಾಗ್ತಿತ್ತು. ಹೀಗೆ ರಜೆ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಅವರಿಗೆ ರಜೆ ಸಿಕ್ಕಿದೆ, ನಮಗೆಲ್ಲ ರಜೆ ಕೊಡಲಿಕ್ಕೆ ಏನು ಅಂತ ಹೋಗಬೇಕಾಗ್ತಿತ್ತು. ಮಕ್ಕಳಿಗೊಂದೆಷ್ಟು ರಜೆ ಕೊಟ್ಟರು ಕೂಡ ಸಾಕಾಗೋದಿಲ್ಲ. ಹಾಗೆ ನಮ್ಮ ಕಡೆ ವಾತಾವರಣ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ. ಮಳೆ ಅಂತ ಸಹ ಇಲ್ಲ, ಬಿಸಿಲಂತ ಸಹ ಇಲ್ಲ, ಒಟ್ಟಾರೆ ಉಂಟು. ಹಾಗೆ ಇವತ್ತು ನನಗೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಉಂಟು. ಮತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೇನೆ, ನಾಗವೇಣಿ ಮನೆಗೆ. ಲಾಸ್ಟ್ ಟೈಮ್ ನಾನು ಶೋಭನ ಮನೆಯಲ್ಲಿ ಮೀಟ್ ಆಗಿದ್ವಲ್ಲ, ಅಲ್ಲಿ ನೀವು ನಾಗವೇಣಿಯನ್ನು ನೋಡಿದ್ರಲ್ಲ. ಸೊ ಅವಳ ಮನೆಗೆ ಹೋಗ್ಲಿಕ್ಕೆ ಉಂಟು ಇವತ್ತು. ನೋಡಬೇಕು, ಗೊತ್ತಿಲ್ಲ, ನಂದು ಪರ್ಸ್ನಲ್ ಕೆಲಸ ಆದರೆ ಹೋಗೋದು ಅಂತ ಇದ್ದೇನೆ. ಸೊ ನೋಡಿ ಎಂತೆಲ್ಲ ಆಗ್ತದೆ ಅಂತ. ಹೋದರೆ ಇವತ್ತೊಂದು ಫ್ರೆಂಡ್ ಮನೆಯಲ್ಲಿ ವ್ಲಾಗ್ ಆಗ್ತದೆ. ಇಲ್ದಿದ್ರೆ ನಾನು ವ್ಲಾಗು ಕಂಟಿನ್ಯೂ, ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸ
ಆಗ್ಲಿಕ್ಕೆ ಉಂಟು. ಅದು ಎಂತ ನೆಕ್ಸ್ಟ್ ನಿಮಗೆ ಹೇಳ್ತೇನೆ ನಾನು ಯಾವಾಗಲಾದ್ರೂ, ಈಗ ಸದ್ಯಕ್ಕೆ ಹೇಳುದಿಲ್ಲ. ಹಾಗಾಗಿ ನೋಡುವ, ಗೊತ್ತಿಲ್ಲ ವ್ಲಾಗ್ ಹೇಗೆ ಹೋಗ್ತದೆ ಇವತ್ತು ಅಂತ. ನಾನು ಹೋಗುದು ಇವತ್ತು ಅಕ್ಕನವರ ಜೊತೆ, ವನಜಕ್ಕನವರಿಗೆ ಕೂಡ ಸ್ವಲ್ಪ ಕೆಲಸ ಉಂಟಂತೆ ಉಜ್ಜಿರ ಆ ಕಡೆ. ಸೊ ಹಾಗಾಗಿ ಅವರ ಜೊತೆ ಹೋಗುವ ಅಂತ ಹೇಳಿದ್ರೆ ನಾನು ಅವ್ರು ಹೋಗ್ತೇವೆ, ಸೇರಿ ಹೋಗುವಂತ. ನೋಡುವ ಎಂತೆಲ್ಲ ಆಗ್ತದೆ ಅಂತ. ಇವತ್ತು ಬೆಳಿಗ್ಗೆ ಬೇಗ ಕೂಡ ಇದ್ದಿದ್ದೆ, ಹಾಗಾಗಿ ಸ್ವಲ್ಪ ಬೇಗ ಆಯ್ತು ಕೆಲಸ. ಅಡಿಗೆ ಒಂದು ಮಾಡಿ ಹೊರಡ್ತೇನೆ ನಾನು, ಆಮೇಲೆ ಸಿಗ್ತೇನೆ. ಬೇಗ ಬೇಗ ಎಲ್ಲ ಅಡುಗೆ ಮಾಡಿ ಎಲ್ಲ ಮಾಡಿಟ್ಟು ಹೊರಟೆ. ಅಪ್ಪ ಇದ್ದಾರಲ್ಲ ಮನೆಯಲ್ಲಿ, ಅವರಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ಆಗಬೇಕು. ಖುಷಿ ಕೂಡ ಆಗ್ತಾ ಉಂಟು. ನಾನು ಅವಳಿಗೆ ಫೋನ್ ಮಾಡಿ ಹೇಳಿದ್ದೆ ನಾಗವೇಣಿ ಹತ್ರ, ನಾಳೆ ಬರ್ತಾ ಇದ್ದೇನೆ, ಸರಿ ಗೊತ್ತಿಲ್ಲ ಅಂತ, ಮಧ್ಯಾಹ್ನ ಆಗ್ಬೋದು ರೀಚ್ ಆಗುವಾಗ ಅಂತ. ಯಾಕಂದರೆ ನಾವಿಲ್ಲಿಂದ ಹೊರಡುವಾಗಲೇ 11:30 12 ಆಗಿತ್ತು. ಪಚ್ಚು ಕಾಲೇಜಿಂದ ಬಂದು ಆಮೇಲೆ ನಾವು ಹೊರಟಿದ್ದು, ಹಾಗಾಗಿ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಬೈತಾ ಇದ್ಲು, ನೀನು ಬಂದು ಒಂದು ಫುಲ್ ಡೇ ಆದರೂ ಇದ್ದರೆ ಓಕೆ, ನೀನು ಬಂದು ಅರ್ಧ ಗಂಟೆಯಲ್ಲಿ ಇದ್ದು ಹೋಗುದು, ಎಂತಕ್ಕೆ ಬರ್ತೀಯ ಅಂತ ಕೂಡ ಬೈದಿದ್ಲು. ಆದರೂ ಒಮ್ಮೆ ಮೀಟದಾಗೆ ಆಗುತ್ತೆ. ಅವಳ ಮನೆ ನೋಡಿರಲಿಲ್ಲ ನಾನು, ಅಂದರೆ ಅವಳು ಮದುವೆ ಆದ ಫಸ್ಟಲ್ಲಿ ನಾನು ಶೋಭಾ ಹೋಗಿದ್ವಿ, ಅವಾಗ ಅವಳು ಅತ್ತೆ ಮನೇಲಿದ್ಲು. ಸೊ ಇವಾಗ ಅವರು ಬೇರೆ ಮನೆ ಮಾಡಿದ್ದಾರೆ, ಅಲ್ಲಿ ಹತ್ತಿರದಲ್ಲೇ ಮನೆಯೆಲ್ಲ ಕಟ್ಟಿದ್ದಾರೆ, ಈಗ ಮಕ್ಕಳು ಕೂಡ ದೊಡ್ಡಾಗಿದ್ದಾರೆ. ಸೊ ನಾನು ಉಜಿರೆ ರೀಚ್ ಆದೆ. ಪಚ್ಚು ಅವರು ಉಜಿರೆಯಲ್ಲಿ ಬೇರೆ ಕೆಲಸಕ್ಕೆ ಹೋದರು. ನಾನಲ್ಲಿ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತಗೊಂಡಾಗುವಷ್ಟೊತ್ತಿಗೆ ಸ್ಕೂಟಿನಲ್ಲಿ ಬಂದಳು. ತುಂಬ ಚೆನ್ನಾಗಿ ಸ್ಕೂಟಿ ಬಿಡ್ತಾಳೆ ಆಯಿತಾ, ನನಗೆ ನೋಡಿ ಖುಷಿ ಆಯಿತು. ಉಜಿರೆ ತುಂಬ ಏನು ಚೇಂಜ್ ಆಗಿರಲಿಲ್ಲ. ಹೋಗುವಾಗ ನಮ್ಮ ಹೈಸ್ಕೂಲೆಲ್ಲ ನೋಡಿಕೊಂಡು ಅದರ ಬಗ್ಗೆ ಮಾತಾಡ್ಕೊಂಡು ಹೋದ್ವಿ. ರೀಚ್ ಆಗಿ ಗೈಸ್ ನನ್ನ ಫ್ರೆಂಡ್ ಮನೆಗೆ ಹೇಗೆ ಗಾಡಿ ಬಿಡ್ತಾಳೆ ಗೊತ್ತಾ, ಖುಷಿ ಆಯಿತು. ಇವಳನ್ನು ಗಾಡಿ ಬಿಟ್ಕೊಂಡು ಬಂದ್ಲು என் காப்பை அணிச்சு வத்துண்டா பத்தம் போப்பேன் பட் போடிக்க அப்படின்னு ஹாய் ಮಲ್ಲಿಗೆ ನಾಚಿಗೆ ಜಾಗ ನಾಚಿಗೆ ಅದಮ್ಮ. ಇದು ನನ್ನ ಫ್ರೆಂಡಿನ ಇಬ್ರು ಮಕ್ಕಳು. ಪುದಾರ್ ಪನ್ಲಂಬ ದಾದ ಪುದಾರ್ ಪುರ ನಾನು ಪುದಾರ್ ದಾದ ತೇಜ್ ಇಲ್ಲ ತೇಜಸ್ ತೇಜಸ್ ಮಾನ್ಯ. ಅಣ್ಣ ಇಲ್ಲ, ಅಣ್ಣ ಬರ್ಬೇಕಷ್ಟೇ, ಅವ್ರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಹೈಸ್ಕೂಲ್ ಹೋಗುವಾಗ ಇದು ಅವಳ ಅಪ್ಪ ಮತ್ತೆ ಅಮ್ಮ ಇವರ ಮನೆಗೆ ಹೋಗಿದ್ವಿ. ಇವ್ರದ್ದು ಮದುವೆ ಆದ್ಮೇಲೆ ಇವಳ ಮದುವೆ ಆದ್ಮೇಲೆ ಒಮ್ಮೆ ಇವಳ ಗಂಡನ ಮನೆ ಅತ್ತೆ ಮನೆಗೆ ಒಮ್ಮೆ ಬಂದಿದ್ವಿ, ನಾನು ಶೋಭಾ. ಅದು ಬಿಟ್ರೆ ಇವತ್ತು ಮೊನ್ನೆ ಶೋಭನ ಮನೆಗೆ ಹೋಗಿದ್ದು, ಇವತ್ತು ಇವಳ ಮನೆಗೆ. ಇಲ್ಲಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ನಾವು 4 ಜನ ಫ್ರೆಂಡ್ಸ್ ಇದ್ದೇವಲ್ಲ, 4 ಜನ ಫ್ರೆಂಡ್ಸ್ ಮನೆ ಕೂಡ ಒಳಗೆ ಬರಬೇಕು. ಪೇಟೆಯಲ್ಲಿ ಯಾರ ಮನೆ ಅಂತ ಸಹ ಇಲ್ಲ. ಅದು ಇವರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಬಾವಿ ಉಂಟು, ಅದನ್ನು ಯೂಸ್ ಮಾಡೋದು, ಅದು ಹಾಳಾಗಿ ಹೋಗಿದೆ. ಇವರು ಇವಾಗ ಬಾವಿದು ನೀರು ಯೂಸ್ ಮಾಡೋದಂತೆ. ನಿಜ ಹೇಳ್ಬೇಕಂದ್ರೆ ಬಾವಿ ನೀರು ತುಂಬ ಒಳ್ಳೆಯದು. ಇವರದು ಕೂಡ ಅಕ್ಕಪಕ್ಕ ಎಲ್ಲ ರಿಲೇಟಿವ್ಸ್ ಮನೆ ಇದೆ. ಇದು ನೇಚರ್ ಚಂದ ಉಂಟು ಗೈಸ್. ಬಾವಿ ನೀರೇ ಯೂಸ್ ಮಾಡೋದಂತೆ ಈಗ ಕುಡಿಲಿಕ್ಕೆ. ಇಲ್ಲಿ ಸಹ ಇವರಿಗೆ ಹತ್ರ ಮನೆ, ನಮ್ಮ ಮನೆ ಹಾಗೆ ರಿಲೇಷನ್ ಇದೆಲ್ಲ. ಅವಳ ಸ್ಟೇಟಸ್ ಅಲ್ಲಿ ನೋಡ್ತಾ ಇರ್ತೇನೆ, ಎಲ್ಲ ಫಂಕ್ಷನ್ ಆದ್ರೆ ಒಟ್ಟಿಗೆ ಇರ್ತಾರೆ ಎಲ್ಲ. ನನಗೆ 2 ಗಂಟೆಗೆ ಹೋಗ್ಬೇಕು, ಕೆಲಸ ಮುಗಿಸಿ ಈ ಕಡೆ ಬಂದಿದ್ದು. ಇನ್ನು ಅಲ್ಲಿ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ, ಪಚ್ಚು ಅವರು ಬರುವಾಗ ನಾನು ಇಲ್ಲಿಂದ ಹೋಗ್ಬೇಕು. ಇವಳ ಜೊತೆ ಗಾಡಿನಲ್ಲಿ. ಗಾಡಿ ಮತ್ತೆ ಸಖತ್ತಾಗಿ ಬಿಡ್ತಾಳೆ. ಇವಳಿಗೆ ದನ ಎಲ್ಲ ಉಂಟು, ಹಾಗಾಗಿ ನನ್ನ ಮನೆಗೆ ಬಾಬಾ ಅಂತ ಹೇಳಿದ್ರು. ಅವಳು ಬರ್ಲಿಕ್ಕೆ ಅದೇ ದನ ಎಲ್ಲ ಇರುವಾಗ ಬೆಳಿಗ್ಗೆ ಬಂದು ಸಂಜೆ ಹೋಗ್ಬೇಕಲ್ಲ, ಬಟ್ ಇವಾಗೆಲ್ಲ ಬಿಟ್ಟಿದ್ದಾರೆ ಅನ್ಸುತ್ತೆ. ಖಾಲಿ ಉಂಟು. ನನಗೆ ಕೂಡ ಒಂದು ಟೈಮಲ್ಲಿ ಹಾಗೆ ಮನೆಯಲ್ಲಿ ದನ ಎಲ್ಲ ಇರುವಾಗ ಅವಾಗ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಇರ್ತಿರ್ಲಿಲ್ಲ. ಇವಾಗ ಕೊಟ್ಟ ಮೇಲೆ ಸ್ವಲ್ಪ ತಿರ್ಗಾಡ್ದು. ಪರೋಟ ಮಾಡ್ತಿದ್ದಾಳಂತೆ. ಇದು ಈ ಕಡೆ ವಾತಾವರಣ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ, ಕಾಡಿ. ಸೌದೆಗೆಲ್ಲ ಒಳ್ಳೇದು ಇವರಿಗೆ. ಎಂತ ಮಾಡಬೇಡ ಅಂತ ಹೇಳಿದ್ದೆ, ಈಗ ಪರೋಟ ಕಾಯಿಸ್ತಿದ್ದಾಳೆ. ನಾನು ಅರ್ಧ ಬೈತಿದ್ದಾಳೆ, ನಾನ್ ವೆಜ್ ತಿನ್ನಲ್ಲ. ಎಲ್ಲಿಗೆ ವೆಜ್ ಆದ್ರೆ ಅದೊಂದು ಪ್ರಾಬ್ಲಮ್ ಅಡಿಗೆ ಮಾಡುವವರಿಗೆ.
ಪರೋಟ ಹಾಗೆ ಫ್ಲವರ್ ಮತ್ತು ಬಟಾಣಿ ಹಾಕಿ ಸಾಂಬಾರು ಮತ್ತು ನನಗೆ ಇಷ್ಟ ಅಂತ ಉಪ್ಪಟ್ಟು ಪಚ್ಚಲಿ ಇದು ಮಾಡಿಲ್ಲ ಅಂತೆ ಪಲ್ಯ, ಅದನ್ನು ಕೂಡ ತೆಗೆದಿಟ್ಟಿದ್ಲು. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ತಿಳಿ ಸಾರು ಕೂಡ ಇತ್ತು. ಊಟ ಎಲ್ಲ ಮಾಡಿ ಸ್ವಲ್ಪ ಮಾತಾಡುವಷ್ಟೊತ್ತಿಗೆ ಅವಳ ಅತ್ತೆ ಕೂಡ ಬಂದರು. ಅತ್ತೆ ಹತ್ರ ಕೂಡ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದರು ಬಂದು ಕೂಡಲೇ, ಅವಾಗ ಕಪ್ಪಿದ್ಯಲ್ವ ಇವಾಗ ಬಿಳಿ ಆಗಿದ್ದೀಯಾ ಅಂತ. ಅವರು ನೋಡಿ ನೆನಪಿದೆ ಅವರಿಗೆ, ನನಗೆ ಮಾತ್ರ ಅವರ ಮುಖ ನೆನಪಿರಲಿಲ್ಲ. ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಆಗೋಷ್ಟೊತ್ತಿಗೆ ವನಜಕ್ಕ ಫೋನ್ ಮಾಡಿದರು ಹೊರಡುವ ಅಂತ. ಮತ್ತು ಅಲ್ಲಿಂದ ಬಂದು ಹೊರಟ್ವಿ. ನಾನು ನಾಗವೇಣಿ ಮಕ್ಕಳಿಗೆ ಅಂತ ಸ್ವಲ್ಪ ತಿಂಡಿ ಎಲ್ಲ ತೆಕ್ಕೊಟ್ಲು. ಅದಾದಮೇಲೆ ಬರುವಾಗ ಅಲ್ಲೇ ಕಬ್ಬಿನ ಜ್ಯೂಸ್ ಇತ್ತು, ಅದನ್ನ ಎಲ್ಲ ಕುಡಿದ್ವಿ ಒಂದೊಂದು ಗ್ಲಾಸು. ಅದಾದಮೇಲೆ ಅಲ್ಲೇ ಐಸ್ ಕ್ರೀಮ್ ತಿನ್ನೋದೇ ತುಂಬ ದಿನ ಆಗಿತ್ತು, ಹೋಗೋಣ ಅಂತ ಹೇಳ್ದ ಪಚ್ಚು. ಹಾಗಾಗಿ ಅಲ್ಲೇ ಉಪ್ಪಿನ ಅಂಗಡಿಯಲ್ಲಿ ಒಂದು ಹೊಸದಾಗಿ ಆಗಿತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಹೊರಟ್ವಿ. ಆಮೇಲೆ ನಾವು ಸುಸ್ತಾಯಿತು ಮಾಡಿ ಬಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಬಟ್ಟೆ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಹಾಗೆ ಉಂಟು. ಈ ಮಂಗನಿಗೆ ಹೋಮ್ವರ್ಕ್ ಮಾಡಿಸಿ ಸ್ನಾನ ಮಾಡಿ ಹೋಮ್ವರ್ಕ್ ಮಾಡುವಂದ್ರೆ ಅದಾಗ್ತಾ ಇಲ್ಲ. ಇವಾಗ JCP ಮನೀಶ್ ಬಂದಿದ್ದಾನೆ ಯೋಗಿ ತಕ್ಕಂತ ತಂಗಿ, ಇವಾಗ ಅವನ ಜೊತೆ ಆಡ್ಲಿಕ್ಕೆ ಹೋಗುದು. ಇಷ್ಟು ಮಣ್ಣು ಎತ್ತಿಕೊಂಡು ಬರುದು. ಇವತ್ತೊಂದು ಇತ್ತಿವರ ಚಡ್ಡಿಯಲ್ಲಿ ಕೆಂಪು ಕೆಂಪು ಕಷಾಯದಾಗಿ ಟೀ ಆಗಿ ನಿನ್ನೆ ಚಡ್ಡಿಯಲ್ಲಿ ಗೊತ್ತುಂಟಾ, ನೋಡುದು ನೋಡ್ರಿ. ಹೆಚ್ಚು ಪೆನ್ಸಿಲ್ ಶಾರ್ಪ್ ಸರ್ ಇದ್ದಿದೆ ಜಡು ಅನಿದ್ದು ಹೋಮ್ವರ್ಕು. ನಿನಗೆ ಇನ್ನು ಪೆನ್ಸಿಲ್ ಅಂಗಡಿ ತಂದಿಡುದು ಒಳ್ಳೇದು ಮಾರಾಯ. ಮೂಲ್ ರಡ್ಡು ಉಂಡತ್ತ. ಎಷ್ಟು ಪೆನ್ಸಿಲ್ ಎಷ್ಟು ಪೆನ್ನು ದೇವರಿವನಿಗೆ. ನಾನು ಇವತ್ತು ನನ್ನ ಫ್ರೆಂಡ್ ಒಂದು ರಾಶಿ ಕೆಲಸ ಉಂಟು ನನಗೆ. ಎಷ್ಟು ಪಾತ್ರೆ ತೊಳೆದಿದ್ದೇನೆ, ಇನ್ನೂ ಕೂಡ ಉಂಟು ಪಾತ್ರೆ ತೊಳಿಲಿಕ್ಕೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಹತ್ರ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ರೆ ಅವರ ಹೆಸರನ್ನ ಕಾಮೆಂಟ್ ಮಾಡಿ ತಿಳಿಸಿ. ದೂರ ಇದ್ರು ನಾವು, ಆ ಬಾಂಡಿಂಗ್ ಮಾತ್ರ ಹಾಗೆ ಇರ್ಬೋದು. 1 ವರ್ಷ 2 ವರ್ಷ ಮಾತಾಡದೇ ಇರ್ಬೋದು, ಬಟ್ ಮೀಟ್ ಆದಾಗ ಮಾತ್ರ ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಇರ್ಬೋದು, ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಅವರ ಬಾಂಡಿಂಗ್ ಮಾತ್ರ ಹಾಗೆ ಇರುತ್ತೆ. ಸೊ ಅಂಥ ಫ್ರೆಂಡ್ಸ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬಾಯ್, ಟೇಕ್ ಕೇರ್.